ಇಂದಿನ ಯುವಜನತೆ ತಾಯಿ ಭುವನೇಶ್ವರಿಯ ಸೇವೆಯನ್ನ ಮಾಡುತ್ತಿರುವ ಯೋಧರು ಆದರ್ಶರಾಗಿರಬೇಕು. ಯುವಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸುವ ಕಾರ್ಯವಾಗಬೇಕು ಎಂದು ರಾಷ್ಟ್ರಭಕ್ತ ವೇದಿಕೆಯ ಸುರತ್ಕಲ್ ಇದರ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಹೇಳಿದರು. ಅವರು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಾಷ್ಟ್ರಭಕ್ತ ವೇದಿಕೆ ಸುರತ್ಕಲ್ ಇದರ ವತಿಯಿಂದ ಮಂಗಳೂರಿನ ಕದ್ರಿಯಲ್ಲಿರುವ ಯೋಧರ ಸ್ಮಾರಕದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಯೋಧರಾಗಿ ದೇಶ ಸೇವೆಯನ್ನ ಮಾಡಿದ ಮಾಜಿ ಯೋಧರನ್ನ ಗೌರವಿಸಿ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಚಳಿ ಗಾಳಿ ಮಳೆಯನ್ನ ಲೆಕ್ಕಿಸದೆ ದೇಶ ಸೇವೆಯನ್ನ ಮಾಡುತ್ತಿರುವ ಯೋಧರು ಯುವ ಪೀಳಿಗೆಯ ಆದರ್ಶವಾಗಿರಬೇಕು. ಯುವ ಜನತೆಯಲ್ಲಿ ರಾಷ್ಟ್ರ ಪ್ರೇಮವನ್ನ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ರಾಷ್ಟ್ರಭಕ್ತ ವೇದಿಕೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಈ ಉಭಯ ಜಿಲ್ಲೆಗಳಲ್ಲಿ ಸೈನ್ಯಕ್ಕೆ ಸೇರುವಂತವರು ಬಹಳ ಕಡಿಮೆ. ಸೈನಿಕರು ಏನು, ಅವರ ಜೀವನ ಏನು, ಸೈನಿಕರ ಹೋರಾಟ ಏನು ತಿಳಿದಿರುವಂತಹ ಸಂಖ್ಯೆ ಬಹಳಷ್ಟು ಕಡಿಮೆ ಇರುವಂತದ್ದು. ಇಂದಿನ ಯುವ ಸಮಾಜಕ್ಕೆ ಯಾರು ನಮಗೆ ಮಾರ್ಗದರ್ಶಕರು ಅಂತ ಕೇಳಿದರೆ, ಯಾರು ನಮಗೆ ಹೀರೋಗಳು ಅಂತ ಕೇಳಿದರೆ, ಯಾರೋ ಸಿನಿಮಾದ ಹೀರೋಗಳನ್ನು, ಯಾರೋ ಕ್ರಿಕೆಟ್ನ ಹೀರೋಗಳನ್ನು, ಇನ್ನಿತರ ಯಾರನ್ನು ನಾವು ಹೀರೋ ಅಂತ ಹೇಳಿಕೊಂಡು ಮಾಡಿಕೊಂಡು ಬದುಕ್ತಾ ಇದ್ದೇವೆ. ಆದರೆ ಯಾರಿಂದಾಗಿ ಇವತ್ತು ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ, ಯಾರು ನಮ್ಮ ಜೀವನದ ನಿಜವಾದ ಹೀರೋಗಳಾಗಬೇಕಾಗಿತ್ತು ಅವರು ಎಲ್ಲರನ್ನು ನಾವು ಮರ್ತಿದ್ದೇವೆ. ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರೊಬ್ಬರ ಸೈನಿಕರ ಒಂದಷ್ಟು ಹೋರಾಟಗಳನ್ನು, ಬಲಿದಾನಗಳ ಕಥೆಗಳನ್ನು ಕೇಳಿದರೆ ಬಹುಶಃ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಕೇವಲ ಒಂದಷ್ಟು ಸ್ಮರಣೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ನಾನು. 1962ರ ಯುದ್ಧ, ಚೀನಾದ ಜೊತೆ ನಡೆದ ಬಹಳ ದೊಡ್ಡ ಯುದ್ಧ. ಯಾವುದೇ ಸರಿಯಾದ ವ್ಯವಸ್ಥೆಗಳಿಲ್ಲದೆ, ಸರಿಯಾದ ಕನ್ನಡಕಗಳಿಲ್ಲದೆ, ಚಳಿ ತಡ್ಕೊಳ್ಬೇಕಂತ ಪರಿಕರಗಳ ವ್ಯವಸ್ಥೆಗಳಿಲ್ಲದೆ, ಆದರೂ ಸರಿಯಾದ ಬಂದೂಕುಗಳು ಕೂಡ ಇಲ್ಲದೆ ನಮ್ಮ ಸೈನ್ಯ ಚೀನಾದ ಗಡಿಯಲ್ಲಿ ಚೀನಿಯರನ್ನು ಎದುರಿಸಿ ನಿಂತು ಹೋರಾಟ ಮಾಡಿದಂಥ ಯುದ್ಧ. ಈ ಸಂದರ್ಭ ಕರ್ನಲ್ ಎನ್ಎಸ್ ಭಂಡಾರಿ, ಬ್ರಿಗೇಡಿಯರ್ ಐಎನ್ ರೈ, ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಸೇರಿದಂತೆ ರಾಷ್ಟ್ರಭಕ್ತ ವೇದಿಕೆ ಸುರತ್ಕಲ್ ವೇದಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ಮಳೆ ಲೆಕ್ಕಿಸದೆ ನಮ್ಮ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಪಾಡಿದಂತ ಒಂದು ವೀರ ಸೈನಿಕರು ನಮ್ಮ ಜೊತೆ ಇದ್ದಾರೆ. ಇದು ಭಾಗ್ಯ ಎಂಬ ಅಂತಿಮವಾಗಿ ಎಲ್ಲರೂ ಪುಷ್ಪಾರ್ಚನೆ ಮಾಡಲಿಕ್ಕಿದ್ದೇವೆ. ಇದೀಗ ಅತಿಥಿ ಗಣ್ಯರಿಂದ ಯುದ್ಧ ಸ್ಮಾರಕಕ್ಕೆ, ಸೈನಿಕರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ.